ಹಾಯ್ ನಮಸ್ಕಾರ ಎಲ್ಲರಿಗೆ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿರುವಂತಹ ಡೇ 2 ನಮ್ಮದು. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ಬಿಕಾಸ್ ಸಡನ್ನಾಗಿ ಕ್ಯಾಮ್ರಾ ತೆಗೆದು ವೀಡಿಯೋ ಮಾಡ್ತಾ ಇದ್ದೀನಲ್ಲ. ದೀಪು ಇಲ್ಲ ನನ್ನ ಪಕ್ಕದಲ್ಲಿ ಬಿಕಾಸ್ ರಜೆ ಅಂದಮೇಲೆ ರಿಲ್ಯಾಕ್ಸೇಷನ್ ಇಸ್ ಇಂಪಾರ್ಟೆಂಟ್ ಅವ್ರಿಗೆ. ಸೊ ನಾನಿವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀನಿ. 5 ಸ್ಟಾರ್ ಹೋಟೆಲ್ ಅಂತ ಹೇಳೋದು, ಬಟ್ ಇಲ್ಲಿ ಎಷ್ಟು ರಶ್ ಇದೆಯಂದರೆ ಇವಾಗ ತುಂಬ ಜನ ಇದ್ದಾರೆ. ಬ್ರೇಕ್ಫಾಸ್ಟಿಗೆ ಕ್ಯೂ ಇದೆ. ನಮ್ಮೆಲ್ಲರಿಗೂ ಟೋಕನ್ ಕೊಟ್ಟಿದ್ದಾರೆ. ಸೊ ವೇಟಿಂಗಲ್ಲಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ನಾರ್ಮಲ್ ಸೆಕ್ಷನ್, ಆಮೇಲೆ ಡೈಮಂಡ್ ಮೆಂಬರ್ಸ್ಗೆ ಅಂತ ಬೇರೆನೇ ಸೆಕ್ಷನ್ ಇದೆ. ಎಲ್ಲರೂ ವೇಟಿಂಗಲ್ಲೇ ಇರೋದು. ಶುರು ಮಾಡ ಬ್ಲಾಗ್ನ. ಬ್ರೇಕ್ಫಾಸ್ಟ್ ಆಯಿತು. ಒಂದು ಸ್ವಲ್ಪ ವಾಕ್ ಮಾಡೋಣ, ಬರ್ನ್ ಮಾಡೋಣ ಅಂತ ನಾನು ಪೂಲ್ ಏರಿಯಾಕ್ಕೆ ಬಂದಿದ್ದೀನಿ. ತುಂಬ ಬಿಸಿಲಿದೆ ಆ್ಯಂಡ್ ಸ್ವಲ್ಪ ಬೀಚಲ್ಲಿ ಆಟಾಡಬೇಕು ಅಂತಲೂ ಅನ್ನಿಸ್ತು. ಬೀಚಲ್ಲೆಲ್ಲ ನೀರಲ್ಲೆಲ್ಲ ಆಟಾಡ್ಕೊಂಡು ಬರ್ತೀವಲ್ಲ, ಆಮೇಲೆ ಈ ಥರ ಇಲ್ಲಿ ಓಪನ್ ಆಗಿ ಶವರ್ ಇರುತ್ತೆ. ಇಲ್ಲಿ ಸ್ನಾನ ಮಾಡಿ ಎಲ್ಲ ನೀರನ್ನ, ಅದೇ ಉಪ್ಪು ನೀರನ್ನೆಲ್ಲ ಡ್ರೈನ್ ಮಾಡ್ಕೋಬೋದು. ಹಿಂದುಗಡೆ ನೋಡ್ತಾ ಇದ್ದೀರಾ, ಕೊಡೆ ಇದೆ. ಕೊಡೆ ಕೆಳಗಡೆ ಈ ಥರ ಮಲಗಿದ್ದಾರೆ. ಶೇಡ್ ಬೇಕಲ್ವಾ ಅವ್ರಿಗೂ, ಬಿಸಿಲಿರುತ್ತಲ್ಲ. ಅಷ್ಟೊಂದು ಆಳ ಇಲ್ಲ ಇಲ್ಲಿ, ಜಾಸ್ತಿನೇ ಒಳಗಡೆ ಹೋಗ್ತಾ ಇದ್ದೀನಿ. ಶಾರ್ಟ್ಸ್ ಒದ್ದೆ ಆಗಬಾರ್ದು, ಅಲ್ಲಿ ತನಕ ಹೋಗ್ಬೋದು ನಾನು. ನಾಟ್ ಬ್ಯಾಡ್. ಸೊ ಅಲ್ಲೆಲ್ಲ ಕಾಣಿಸ್ತಾ ಇದೆಯಾ, ಒಂದು ಲೈನ್ ಥರ ಇದೆ. ಆ ಪಟ್ಟಿ ತನಕ ಹೋದರೆ ಸೇಫ್. ಅದಕ್ಕೂ ಮೀರಿ ಇನ್ನೊಂದು ಪಟ್ಟಿ ಇದೆ, ಅಲ್ಲಿ ತನಕ ಹೋದರೆ ನಿಮಗೆ ಸ್ನಾರ್ಕ್ಲಿಂಗ್ ಕೂಡ ಮಾಡ್ಬೋದು. ಅಲ್ಲಿಂದ ಮೀರಿ ಹೊರಗಡೆ ಹೋಗಂಗಿಲ್ಲ. ಸೊ ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಒಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಸೊ ನಿಮಗೆ ಹೋಗೋ ಚಾನ್ಸಸ್ ಸಿಗಲ್ಲ. ನೀರು ತುಂಬಾ ಕ್ಲೀನಾಗಿದೆ. ಸೊ ಆ ಪುಟ್ಟ ಬಿಳಿ ಮೀನು ಕೂಡ ಕಾಣುತ್ತೆ. ತೋರಿಸ್ತೀನಿ. ಕೆನ್ ಯು ಸಿ, ಇಲ್ಲೆಲ್ಲ ಮೀನುಗಳು ಎಷ್ಟು ಓಡಾಡ್ತಾ ಇದ್ದಾವೆ ನಮ್ಮ ಕಾಲ್ ಹತ್ರನೇ. Now let's go in. ಸೊ ಸ್ಟೋರಿ ಏನು ಅಂದರೆ, ನಾವು ನಿನ್ನೆ ನೈಟ್ ಅಷ್ಟೇ ಇನ್ನೊಂದು ರೂಮಿಗೆ ಶಿಫ್ಟ್ ಆಗಿದ್ವಿ. ಫ್ರಮ್ 27th ಫ್ಲೋರ್ ಟು 29th ಫ್ಲೋರ್. ಸೊ ಆ ರೂಮ್ ಕೀ ತರೋದು ಬಿಟ್ಟು ಐ ಗಾಟ್ ಮೈ ಓಲ್ಡ್ ರೂಮ್ ಕೀ. ಸೊ ಏನಾಗುತ್ತೆ, ಈ ಲಿಫ್ಟ್ ವರ್ಕ್ ಆಗಲ್ಲ. ಲಿಫ್ಟ್ ಇಸ್ ವೆರಿ ಸ್ಮಾರ್ಟ್. ನಮ್ಮ ಕಾರ್ಡಲ್ಲಿ ಯಾವ ರೂಮ್ ನಂಬರ್ ಇದೆ ಅದನ್ನು ಕರೆಕ್ಟಾಗಿ ಗೊತ್ತಬೇಕು ನಾವೇ. ಬೇರೆ ನಂಬರ್ ಗೊತ್ತಿದ್ರೆ ಮೇಲೆ ಹೋಗಲ್ಲ, ಕೆಳಗಡೆ ಹೋಗಲ್ಲ. ಐ ಆಮ್ ಸ್ಟಕ್. ನಾನು ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ದೆನ್ ದೇ ಟೋಲ್ಡ್ ಮೀ, ನೀನು ರಾಂಗ್ ಕೀ ಕೊಡಿದ್ಯಾ ಅಂತ. ಸೊ ಅವರು ಓಲ್ಡ್ ಕೀ ತಗೊಂಡ್ರು, ಹೊಸ ಕೀನ ಕೊಟ್ಟರು. ಸೊ ಸ್ಮಾರ್ಟ್. 1:30 ಕ್ಲೋಸ್. ನಿನ್ನೆ ನಾನೇ ಲಾಸ್ಟಾಗಿ ಹೊರಟಿದ್ದು ಇಲ್ಲಿಂದ. ಸೊ ಇವಾಗ 12 ಆಗಿದೆ. 1.5 ಗಂಟೆ ಇದೆ ನನ್ನ ಕೈಯಲ್ಲಿ. ಆರಾಮದಲ್ಲಿ ನಾನು ವರ್ಕೌಟ್ ಮುಗಿಸ್ಬೋದು. ಮಾಡ್ತೀನಿ. ನೈಸ್, ಚೆನ್ನಾಗಿದೆ. ನಾವು ಬಾಕ್ಸಿಂಗ್ ಮಾಡೋಣ. ತೇರಿಕೆ ಗ್ಲೌಸ್ ಬೇಕು, ಹೊಡಿಸ್ಕೊತೀನಿ. ಇಲ್ಲ ಅಂದರೆ ನಾನು ಬಂದಿದ್ದೀನಿ. ಚೆನ್ನಾಗಿದೆ ಗೊತ್ತಾ, ಜಾಸ್ತಿ ಜನ ಬರೋದೇ ಇಲ್ಲ. ರಜಾ ಟೈಮಲ್ಲಿ ಯಾರಾದರೂ ವರ್ಕೌಟ್ ಮಾಡಬೇಕಂತ ಅನ್ಕೋತಾರಾ? ಯಾರದು ವರ್ಕೌಟ್ ಮಾಡಬೇಕು ಅಂತ ಹೇಳೋದು ರಜಾದಲ್ಲೂ? ಯಾರದು? ನಾನು ಮಾಡ್ತೀನಿ ನೋಡಿ. ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇದೆ, ಯಾರೂ ಇಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ವರ್ಕೌಟ್ ಆದಮೇಲೆ ಈ ಒಂದು ಸ್ವೆಟ್ ಗ್ಲೋ ಇದೆಯಲ್ಲ, ಎಷ್ಟು ತೃಪ್ತಿ ಆಗುತ್ತೆ ಗೊತ್ತಾ. 1 hour ಆಫ್ಟರ್ ಇಂಟೆನ್ಸ್ ವರ್ಕೌಟ್ ಕೂಲ್ ಡೌನ್ ಮಾಡಲೇಬೇಕು. ಸ್ಟ್ರೆಚಿಂಗ್ ತುಂಬಾ ಮುಖ್ಯವಾಗುತ್ತೆ. ನಾನು ಹೋಗಿದ್ದು ವರ್ಕೌಟ್ಗೆ ಅಲ್ವಾ, ಬಟ್ ದೀಪು ಅವ್ರಿಗೆ ನಾನು ಮಾಲ್ಗೆ ಹೋಗಿದ್ದೀನಿ ಅಂತ ಹೇಳಿದ್ದೆ. ಸೊ ರೂಮ್ಗೆ ಹೋಗೋಣ, ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಜಿಮ್ಮಲ್ಲಿ ಈ ಥರದ ಫ್ಲೇವರ್ಡ್ ವಾಟರ್ನ ಇಟ್ಟಿದ್ದಾರೆ. ಇದು ಆ್ಯಪಲ್, ಹಾಗೆಯೇ ಇಲ್ಲಿ ಲೆಮನ್ ಮತ್ತು ಆರೆಂಜ್ ಇದೆ. ಇದು ನಮ್ಮ 3ನೇ ರೂಮ್. ಬೇಬ್, ಇಲ್ಲಿ ನೋಡಿ, ಸ್ವೆಟ್, ಸೋ ಮಚ್ ಆಫ್ ಸ್ವೆಟ್ ವಿಚ್ ಮೀನ್ಸ್ ಇಂಟೆನ್ಸ್ ವರ್ಕೌಟ್ ಮಾಡಿದ್ದೀನಿ. ಎನಿವೇಸ್, ಕಮಿಂಗ್ ಟು ದ ಪಾಯಿಂಟ್, ಇದು ನಮ್ಮ 3ನೇ ರೂಮ್. ಫಸ್ಟ್ ರೂಮ್ ಚೇಂಜ್ ಆಯಿತು, ಅದರಲ್ಲೇನೂ ಇರಲಿಲ್ಲ. ನಾವು ಸೆಕೆಂಡ್ ರೂಮ್ ನಿನ್ನೆ ಬದಲಾಯಿಸ್ಕೊಂಡು ಇಲ್ಲಿ ಬಂದ್ವಿ. ನಮ್ಮ ಹಳೆ ರೂಮ್ ಇತ್ತಲ್ಲ, ನಿನ್ನೆ ಇದ್ವಲ್ಲ, ಆ ರೂಮ್ ಡಿಟ್ಟೋ ಸೇಮ್ ಇದೆ. ಬಟ್ ಆ ರೂಮ್ ಲೆಫ್ಟ್ ಸೈಡ್ ವ್ಯೂ ಇದ್ರೆ, ಇದು ರೈಟ್ ಸೈಡ್ ವ್ಯೂ ಥರ ಅಲ್ವಾ ಬೇಬಿ? ಅಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ಅದರ್ವೈಸ್ ರೂಮ್ ಡಿಟ್ಟೋ ಸೇಮ್ ಇದೆ. ಅಲ್ಲಿಂದ ಫ್ಯಾಂಟಾಸ್ಟಿಕ್ ವ್ಯೂ, ಆದರೆ ಇಲ್ಲಿಂದ ಇನ್ನೊಂದು ರೀತಿಯಾದಂಥ ಅದ್ಭುತ ವ್ಯೂ. ಅದನ್ನು ನಿಮಗೆ ತೋರಿಸ್ಲೇಬೇಕು. ಯಾವ್ದು ನಿಮ್ಗೆ ಇಷ್ಟ ಆಯಿತು, ಈ ವ್ಯೂನಾ ಆ ವ್ಯೂನಾ?
ವ್ಯೂ ಅದು ಫ್ಯಾಂಟಾಸ್ಟಿಕ್ ಆಗಿದೆಯಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಸಿ ವ್ಯೂಕ್ಕಿಂತ ಅದು ಸಿಟಿ ವ್ಯೂ ಸಕ್ಕದಾಗಿರುತ್ತೆ ಅಂತ. ಈ ರೂಮಿಂದ ಈ ಥರ ವ್ಯೂ ಇದೆ. ಅದರ ಜೊತೆಗೆ ಇಲ್ಲಿ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್, ನಮ್ಮ ಬೀಚ್ ಎಲ್ಲನೂ ಕಾಣಿಸುತ್ತೆ ಇಲ್ಲಿಂದ. ನನಗೆ ಕಷ್ಟ ಎರಡೂ ಇಷ್ಟ. ಬ್ರೆಡ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಿಗೆ. ಸೀಮ್ಸ್ ಟು ಬಿ ಯಮ್. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಇಟ್ಟಿನಿ ತುಂಬ ಚೆನ್ನಾಗಿದೆ. ಹೌದು ಅಲ್ವಾ? ಲಂಚ್ಗೆ ಸೋಲ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ವಿ. ಇಲ್ಲಿ ತುಂಬ ನಾನ್ ವೆಜ್ ಆಪ್ಷನ್ಸ್ ಇತ್ತು, ಬಟ್ ವೆರಿ ವೆರಿ ಲಿಮಿಟೆಡ್ ವೆಜ್ ಆಪ್ಷನ್ಸ್. ಇದರಲ್ಲಿ ನಮ್ಗೆ ಏನಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಶೆಫ್ ಅವರು ಸ್ಪೆಷಲ್ ಕ್ಯೂರೇಟೆಡ್ ವೆಜ್ ಆಪ್ಷನ್ಸ್ನ ಮಾಡಿ ಸರ್ವ್ ಮಾಡಿದ್ರು. ವೆರಿ ಗುಡ್ ಸ್ಟಾರ್ಟರ್ಸ್ ಆ್ಯಂಡ್ ಮೇನ್ ಕೋರ್ಸ್. ಅದ್ರ ಜೊತೆಗೆ ಡೆಸರ್ಟ್ಗೆ ಅಂತ ಸಾಬೆಟ್ ಕೂಡ ಸರ್ವ್ ಮಾಡಿದ್ರು. ವಿ ರಿಯಲಿ ಎಂಜಾಯ್ ದ ಫುಡ್. ತುಂಬಾ ಯುನೀಕ್ ಆಗಿ ಡಿಫ್ರೆಂಟ್ ಆಗಿರುವಂಥ ಫುಡ್ ಐಟಮ್ಸ್. ಇವಾಗ ನಾನು ಸರ್ವ್ ಮಾಡಿ ತಿಂತಾ ಇರೋದು ಸ್ಯಾಲಡ್. ಹಾಗೆಯೇ ಮೇನ್ ಕೋರ್ಸ್ಗೆ ಈ 2 ಫುಡ್ ಐಟಮ್ಸ್ನ ಸರ್ವ್ ಮಾಡಿದ್ರು. ನಾವು ಬುಕ್ ಮಾಡಿರುವಂಥ ಪ್ಯಾಕೇಜ್ನಲ್ಲಿ ಇದು ಕಾಂಪ್ಲಿಮೆಂಟ್ರಿ ಆಗಿನೇ ನಮಗೆ ಸಿಕ್ತು. ದಿಸ್ ವಾಸ್ ಫಾರ್ ದ ಡೆಸರ್ಟ್. ಸಾಬೆಟ್ ಯಾರ್ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ. ನಾವಿಬ್ರು ರೆಡಿ ಆಗಿದ್ದೀವಿ. ಹೋಗ್ತಾ ಇರೋದು ಐಫಾ ಅವಾರ್ಡ್ಸ್ಗೆ. ಅಂದ್ರೆ ನಮ್ಮ ಸೈಮಾ ಅವಾರ್ಡ್ಸ್ ಹೇಗಿದೆ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಅವಾರ್ಡ್ಸ್, ಹಂಗೇನೆ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತ ಇದು ಐಫಾ. ಸೊ ಬಾಲಿವುಡ್ ಸ್ಟಾರ್ಸ್ ಎಲ್ಲ ಬರ್ತಾರೆ. ಐಶ್ವರ್ಯ ರಾಯ್ ಇದ್ದಾರೆ, ಕಾರ್ತಿಕ್ ಆರ್ಯನ್, ಸಾರಾ, ತುಂಬಾ ಸೆಲೆಬ್ರಿಟೀಸ್ ಆಲ್ರೆಡಿ ಇಲ್ಲಿದ್ದಾರೆ. ಸಲ್ಮಾನ್ ಖಾನ್ ಅವ್ರು ಹೋಸ್ಟ್ ಮಾಡ್ತಾ ಇರೋದು. ಸೊ ವಿ ರಿಲಿ ಎಕ್ಸೈಟೆಡ್. ಗೊತ್ತಿಲ್ಲ ಯಾವ ಸೆಲೆಬ್ರಿಟೀಸ್ ಹತ್ರದಿಂದ ನೋಡಕ್ ಸಿಗ್ತಾರೆ ಅಂತ. ಬಟ್ ಎನಿವೇಸ್, ಒಂದು ಅವಾರ್ಡ್ ಪ್ರೋಗ್ರಾಮ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಒಂದು ನೋಡುವ ಅನುಭವ ಆಗುತ್ತೆ. ಆ ಒಂದು ಜಾಗದಲ್ಲಿ ಸುಮಾರಷ್ಟು 20,000 ಜನ ಸೇರ್ಬೋದಲ್ಲ. ಹೌದು, ಅದು ಅರೌಂಡ್ ಕೆಪಾಸಿಟಿ ಒಂದು 10 to 20,000 ಇದೆ. ಯಾ, ಸೊ ಅಷ್ಟೊಂದು ಕೆಪಾಸಿಟಿ ಇರುವಂತ ಜಾಗಕ್ಕೆ ಹೋಗ್ತಾ ಇದೀವಿ. ತುಂಬಾ ತೀರಾ ಎಕ್ಸ್ಪೆನ್ಸಿವ್ ಇರೋದು ಕೆಳಗಡೆ ಲೋವರ್ ಸೀಟಿಂಗ್, ಆಮೇಲೆ ಮಿಡಲ್, ಆಮೇಲೆ ಲಾಸ್ಟ್. ನಮ್ದು ಮಿಡಲ್ ಅಲ್ಲಿ ಬರುತ್ತೆ ಸೀಟಿಂಗ್. ಸೊ ಅದ್ರ ಕಾಸ್ಟ್ ಎಷ್ಟು, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ತೀನಿ. ಬಟ್ ಅಲ್ಲಿಗೆ ಟ್ರೈಪಾಡ್ ತಗೊಂಡು ಹೋಗಂಗಿಲ್ಲ. ನೋ ಕ್ಯಾಮ್ರಾಸ್, ನಥಿಂಗ್ ಇಸ್ ಅಲೌಡ್. ಸೊ ಟ್ರೈಪಾಡ್ ಇಲ್ಲೇ ಇಡಬೇಕು. ಜಸ್ಟ್ ನನ್ನ ಫೋನ್ನ ತಗೊಂಡು ಹೋಗ್ತೀನಿ. ಐ ಹೋಪ್ ನನಗೆ ಏನಾದರೂ ವಿಡಿಯೋ ಮಾಡೋದಕ್ಕೆ ಸಿಗುತ್ತೆ. ಲೆಟ್ಸ್ ಗೋ. ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ನಲ್ಲ ಹೀಲ್ಸ್ ತಗೊಂಡಿದ್ದೆ ಅಂತ, ಅದು ಇದೇ ಹೀಲ್ಸ್ ನಾನು ಅಲೆನ್ ಫ್ಲವರ್ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಹಾಗೇನೆ ಈ ಔಟ್ಫಿಟ್ ಬಂದ್ಬಿಟ್ಟು ಸ್ಪ್ಲಾಶ್ ಅಲ್ಲಿ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ಬಿಕಾಸ್ ಇವಾಗ ಈ ಔಟ್ಫಿಟ್ ಸೈಜ್ ಎಷ್ಟು ದೀಪು ಗೆಸ್ ಮಾಡಿ. ಸ್ಮಾಲ್. ಎಸ್, ಸ್ಮಾಲ್ ತಗೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಮೀಡಿಯಂ ಹಾಕ್ತಾ ಇದೆ, ಮಧ್ಯದಲ್ಲಿ ಲಾರ್ಜ್ ಕೂಡ ಹಾಕ್ತಾ ಇದೆ. ಇದು ಸ್ಮಾಲ್ ಸೈಜ್, ಅನ್ಬಿಲೀವೇಬಲ್. ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಾ ಇದೆ, ಬಟ್ ಐ ಆಮ್ ವೆರಿ ಕಂಫರ್ಟೇಬಲ್ ಅಂಡ್ ಹ್ಯಾಪಿ. ಸೊ ಯಾ, ಕೊನೆಗೂ 1 hour ಡ್ರೈವ್ ಆದಮೇಲೆ ನಾವು ಈ ಒಂದು ಐಫಾ ಅವಾರ್ಡ್ಸ್ ಇರುವಂಥ ಜಾಗಕ್ಕೆ ತಲುಪಿದ್ವಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನು ಜನರೆಲ್ಲ ಹೋಗ್ತಾನೆ ಇದ್ದಾರೆ ನಮ್ಮ ಥರ. ಓ ಗಾಡ್, ಇಲ್ಲಿ ನಮ್ಮ ಥರ ಪ್ರೋಗ್ರಾಮ್ ನೋಡೋದಕ್ಕೆ ಬಂದಿದ್ದಾರೆ. ಬಂದಿರೋರೇ ಸೆಲೆಬ್ರಿಟೀಸ್ ಥರ ಎಷ್ಟು ರೆಡಿಯಾಗಿದ್ದಾರೆ ಗೊತ್ತಾ. ಐಫಾ ಅವಾರ್ಡ್ಸ್ ಹೇಗಾಯಿತು, ಟಿ ವಿನಲ್ಲಿ ನೋಡೋದು ಬೆಟರಾ ಅಥವಾ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಬೆಟರಾ ಅದನ್ನು ತಿಳಿಸ್ತೀನಿ. ಬಟ್ ಇವಾಗ ಇದನ್ನು ನೋಡಿ, ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಲ್ವಾ, ಸ್ಪೆಷಲಿ ಯಾರ್ಯಾರು ಹೀಲ್ಸ್ ಇಷ್ಟಪಡ್ತಾರೆ. ಸೊ ನಾವಿಲ್ಲಿ ಹೋಗ್ತಾ ಇದೀವಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಇರ್ಬೋದು. ಸೊ ಜೋರಾಗಿ ಮಾತಾಡ್ತಾ ಇದೀವಿ. ದೀಪು ಏನೋ ಹೇಳ್ತಾ ಇದ್ರು. ಏನು ಹೀಲ್ಸ್ ಹಾಕೊಂಡ್ ಬಂದ್ಬಿಟ್ಟು ಇಲ್ಲಿ ಜೋರಾಗಿ ನಡೆಯೋಕ್ಕಾಗ್ತಾ ಇಲ್ಲ, ನಿಧಾನಕ್ಕೆ ಹೋಗೋಣ ಅಂತ. ಬೇರೆ ಎದುರುಗಡೆ ನೋಡಿಗೆ ಹೀಲ್ಸ್ ಅಲ್ಲಿ ನಡೆಯೋಕೆ ಆಗ್ತಾ ಇಲ್ಲ, ಚಪ್ಪಲಿ ಬಿಚ್ಚಿಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಬ್ಳು ಅವಳಿಗಿದು ಚಪ್ಪಲಿನೇ ಕಿತ್ತಾಕ್ಬಿಟ್ಟಿದೆ ಹೀಲ್ಸ್ ಹಿಂಗಡೆ. ಅವಳು ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಿದ್ದು. ಬರೀ ಹುಡುಗಿದಿದೆ ಡ್ರಾಸ್. ಹೇಳ್ತೀನಿ, ಸಾರಿ, ನಾನು ಈ ಥರ ಫೋನ್ ಹಿಡ್ಕೊಂಡಿದ್ದೀನಿ ಬಿಕಾಸ್ ಇಲ್ಲಿ ಟ್ರೈಪಾಡ್ ಏನೂ ತರಂಗಿರಲಿಲ್ಲ, ಈವನ್ ಸೆಲ್ಫಿ ಸ್ಟಿಕ್. ಬಟ್ ಹುಡುಗಿರ ಅವಸ್ಥೆ ಹೆಂಗಿದೆ ಅಂದರೆ ಎಲ್ಲರೂ ಇಷ್ಟಿಷ್ಟು ಎತ್ತರ ಹೀಲ್ಸ್, ನಡೆಯೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ನಡೆಯೋದಕ್ಕಿದೆ. ಎಲ್ಲ ಅವರವರ ಸೆಲೆಬ್ರಿಟಿ ಅನ್ಕೊಂಡಿದ್ದಾರೆ. ನಾನು ಅಷ್ಟು ಎತ್ತರದ ಹಾಕಿಲ್ಲ ಅಲ್ಲ. ನೀನು 3 ಇಂಚ್ ಹಾಕಿಲ್ಲ. 3 ಇಂಚ್ ಹಾಕಿದ್ದೀನಿ, ಅದ್ರಲ್ಲಿ ಮಾಮೂಲಿ ನಡಿಬೋದು. ಬಟ್ ನನಗೂ ಈ ಹುಡುಗಿರ್ಗಾಗಿರುವಂಥ ಅನುಭವ ಆಗಿದೆ. ಫಸ್ಟ್ ಟೈಮ್ ನಾವೆಲ್ಲಿ ಹೋಗಿದ್ದು ಕ್ರಿಕೆಟ್ ಸ್ಟೇಡಿಯಂಗಲ್ಲ. ಕ್ರಿಕೆಟ್ ನೋಡಕ್ ಹೋದಾಗ ಅವತ್ತು ಕಿತ್ತೋಯ್ತಲ್ಲ. ಕಿತ್ತೋಗ್ಲಿಲ್ಲ ಚಪ್ಪಲ್, ಬಟ್ ಅದು ಹೀಲ್ಸೇ ಆಗಿರ್ಲಿಲ್ಲ, ಕಚ್ತಾ ಇತ್ತು ನನ್ನ ಕಾಲ್ಗೆ. ಅವತ್ತಂದ್ರೆ ಡಿಸೈಡ್ ಮಾಡಿದ್ವಿ ಕಂಫರ್ಟೇಬಲ್ ಆಗಿರೋದು ಹಾಕಬೇಕು ಅಂತ.
The queue is insane. ಇದು ಫ್ಲೋರ್ ಸೀಟಿಂಗ್ VVIP ಎಂಟ್ರಿ. ಡೀಪ್ ಚೆಕ್-ಇನ್ ಇದೆ. ಪರ್ಫ್ಯೂಮ್ ಯಾರೋ ತಂದಿದ್ರು, ರಿಜೆಕ್ಟ್. ಅವಳು ಅದರಲ್ಲಿ ಏನೂ ಇಲ್ಲ ಪರ್ಫ್ಯೂಮ್ ಅಂದ್ರೂ ನೋ, ಬಿಟ್ಟು ಹೋಗು ಅಂತ. ಓ ಗಾಡ್. For helping us understand and appreciate the achievement of the world of celebrity. ಓ ಮೈ ಗಾಡ್, ಎಲ್ಲರಿಗೂ ಎಲ್ಲ ಕಾಣಿಸೋ ಥರ ಇದೆ. ವಿನ್ನರ್ಸ್ಗೆ ಸಿಗುವಂಥ ಅವಾರ್ಡ್ಸ್ ರೆಪ್ಲಿಕಾನ ಇಲ್ಲಿ ಮಾಡಿಟ್ಟಿದ್ದಾರೆ. ಸೊ ಹ್ಯಾವ್ ಅ ಲುಕ್. ಅದ್ರ ಜೊತೆಗೆ ಇಲ್ಲಿ ಕ್ಯಾಮ್ರಾ ನೋಡ್ತಾ ಇದ್ದೀರಲ್ಲ, ಎಷ್ಟು ದೊಡ್ಡದಾಗಿದೆ. ಈ ಥರದ ಸುಮಾರಷ್ಟು ಕ್ಯಾಮ್ರಾಸ್ ಇತ್ತು. ಇನ್ನು ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಮ್ಯಾಕ್ಸಿಮಮ್ 30,000, ಕಮ್ಮಿನಲ್ಲಂದರೆ 2,300 ಒಬ್ರಿಗೆ. ಇವಾಗ ಎಂಟ್ರಿ ಕೊಟ್ಟಿರೋದು ಯಾರು ಗೊತ್ತಾ? ಸಲ್ಮಾನ್ ಖಾನ್ ಅವರು. ಎಷ್ಟು ಕ್ಯಾಮ್ರಾಸ್, ಕ್ರೇಜ್, ಕಿರ್ಚಾಟ, ಸೆಕ್ಯೂರಿಟೀಸ್. ವೆರಿ ಟ್ರೂ. ರಿಯಲ್ ಅಲ್ಲಿ ನೋಡೋ ಮಜಾನೇ ಬೇರೆ. ಇಲ್ಲಿ ಲೈವ್ ಆಗಿ ಇವೆಂಟ್ ನೋಡೋದಕ್ಕೆ ಬರ್ತಾರಲ್ಲ, ಅವರಿಗೆ ಇಲ್ಲಿ ನಡೆಯುವಂಥ ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಬಗ್ಗೆನೂ ಗೊತ್ತಾಗುತ್ತೆ. ಅಂತ ಕೆಲವೊಂದು ವಿಷಯಗಳನ್ನ ನಿಮ್ಗೂ ತಿಳಿಸ್ತೀನಿ. ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಸ್ಟೇಜ್ ಸೆಟಪ್ ಮಾಡೋ ತನಕನೂ ಹೋಸ್ಟ್ ಅವರು ಕ್ರೌಡ್ನ ತಮಾಷೆ ತರಲೆ ಮಾಡ್ತಾ ಎಂಗೇಜಿಂಗ್ ಆಗಿ ಇಡಲೇಬೇಕಾಗುತ್ತೆ. ಯಾಕಂದರೆ 20,000 ಜನ ಅವ್ರನ್ನ ನೋಡ್ತಾ ಇದ್ದಾರೆ ಅಲ್ವಾ. ಮ್ಯೂಸಿಕ್ ಕೇಳಿ ಕೆಲವ್ರು ಗೆಸ್ ಮಾಡಿರ್ತೀರಾ ಯಾರು ಅಂತ. ಟೈಗರ್ ಶ್ರಾಫ್ ಅವರ ಡಾನ್ಸ್ ಪರ್ಫಾರ್ಮೆನ್ಸ್ ಆಗಿತ್ತು. ಅದಾದಮೇಲೆ ಸಾರಾ ಅಲಿ ಖಾನ್ ಅವ್ರು ಬಂದರು. ಸಲ್ಮಾನ್ ಖಾನ್ ಅವ್ರ ಜೊತೆ ಸ್ವಲ್ಪ ತಮಾಷೆ ಆಯಿತು. ಆಮೇಲೆ ಮತ್ತೆ ಡಾನ್ಸ್ ಪರ್ಫಾರ್ಮೆನ್ಸಸ್ ಆಯಿತು. ಆ ಟಾಪಿಂದ ಬಾಟಮ್ ತನಕ ಇಲ್ಲಿ ಸ್ಟೇಜ್ ಎದುರುಗಡೆನೆ ಕೂತಿದಾರಲ್ಲ, ಅಲ್ಲಿ VIPs ಆ್ಯಂಡ್ VVIPs ಎಲ್ಲ ಇರ್ತಾರೆ ವಿತ್ ಸೆಲೆಬ್ರಿಟೀಸ್. ಈ ಸತಿ ಐಫಾ ಮೇನ್ ಸ್ಪಾನ್ಸರರ್ಸ್ ಜೋಶ್ ಪ್ಲಾಟ್ಫಾರ್ಮ್, ಅಂದರೆ ನಮ್ಮ ಮೋಜ್, ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆಯಲ್ಲ ಅದೇ ರೀತಿ. ಸೊ ಹಾಗಾಗಿ ಜೋಶಲ್ಲಿ ಪಾಪ್ಯುಲರ್ ಆಗಿ ಯಾರ್ಯಾರಿದ್ದಾರೆ ಅವರು ಕೂಡ ಬಂದಿದ್ರು. ಓ ವೇಟ್, ನಂತರ ಇಲ್ಲಿ ಎಷ್ಟೋ ಜನರು ಕ್ಯಾಮ್ರಾ ತಗೊಂಡು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ರು ಎಲಾಂಗ್ ವಿತ್ ಸೀಯಿಂಗ್ ಲೈವ್ ಇವೆಂಟ್ಸ್. ಆ್ಯಂಡ್ ಅಲ್ಲಿ ಸೈಡಲ್ಲಿ ಸೆಲೆಬ್ರಿಟೀಸ್ ಬಂದಾಗ ಎಲ್ಲರೂ ಕಿರ್ಚಾಡೋದು, ಸೆಲ್ಫೀಸ್ ಕೇಳೋದು, ಆಟೋಗ್ರಾಫ್ಸ್ ಕೇಳೋದು. ವಾಟ್ ಅ ಕ್ರೇಜ್. ಇಲ್ಲಿ ಆನ್ ಸ್ಟೇಜ್ ಹೋಗ್ತಾ ಇರುವಂಥ ಆ್ಯಕ್ಟ್ರೆಸ್ ಕೃತಿ ಸನನ್, ಇವರು ಮಿಮಿ ಅನ್ನೋ ಫಿಲ್ಮ್ಗೆ ಬೆಸ್ಟ್ ಲೀಡಿಂಗ್ ಆ್ಯಕ್ಟ್ರೆಸ್ ಅನ್ನೋ ಅವಾರ್ಡ್ ಸಿಕ್ತು ಇವ್ರಿಗೆ. ಇದು ಮತ್ತೊಂದು ಪರ್ಫಾರ್ಮೆನ್ಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಸ್ಟೇಜ್ನ. ಅನನ್ಯ ಪಾಂಡೆ, ವಿಕ್ಕಿ ಕೌಶಲ್, ಶಾಹಿದ್ ಕಪೂರ್, ಐಶ್ವರ್ಯ ರೈ, ಅಭಿಷೇಕ್ ಬಚ್ಚನ್, ಇನ್ನೂ ತುಂಬ ಜನ ನೋಡಿದ್ವಿ. ಸಾರಾ ಅಲಿ ಖಾನ್ ಪರ್ಫಾರ್ಮೆನ್ಸ್ ನೋಡಿದ್ರಲ್ವಾ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ವಿಕ್ಕಿ ಕೌಶಲ್ ಅವ್ರಿಗೆ ಮತ್ತೆ ಕಟ್ರಿನಾ ಕೈಫ್ ಅವ್ರ ಜೊತೆ ಮದುವೆ ಮಾಡಿಸ್ತಾ ಇದ್ದಾರೆ ತಮಾಷೆಗೆ ಹಾಗೆ. ಬಿಕಾಸ್ ಅವ್ರಿಗೆಲ್ಲ ಸೆಲೆಬ್ರಿಟೀಸ್ನ ಇನ್ವೈಟ್ ಮಾಡಿರಲಿಲ್ಲ ಅಲ್ವಾ, ಅದಕ್ಕೆ. The nominees for performance in a leading role male are. ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡುವವರು ಚೆನ್ನಾಗಿ ಮಾತಾಡಬೇಕು ಅಲ್ವಾ. ಇವ್ರು ಹೇಗೆಲ್ಲ ನೆನಪಿರುತ್ತೆ ಬನ್ನಿ ತಿಳಿಸ್ತೀನಿ. ಸ್ಟೇಜ್ ಆಪೋಸಿಟ್ಟೇ ಈ ಥರದ ಪ್ರಾಂಪ್ಟರ್ನ ಇಟ್ಟಿರ್ತಾರೆ, ದೊಡ್ಡ ಸ್ಕ್ರೀನ್. ಅದರಲ್ಲಿ ಹೋಸ್ಟ್ ಅವರು ಏನು ಮಾತಾಡಬೇಕು ಅಂತ ಬರೆದಿರ್ತಾರೆ. ಸೊ ಆ ದೊಡ್ಡ ಸ್ಕ್ರೀನಿಂದ ಅವರು ಓದ್ಕೊಂಡು ಕೂಡ ಹೇಳ್ಬೋದು. ಹೀಗೆ ಅವರು ಪ್ರಾಕ್ಟೀಸ್ ಮುಖಾಂತರ ಕಾನ್ಫಿಡೆಂಟ್ ಆಗಿ ಮರ್ತು ಹೋದರೆ ಅಲ್ಲಿ ನೋಡಿಕೊಂಡು ಓದ್ಬೋದು. ಐಶ್ವರ್ಯ ರಾಯ್ ಅವರು ಬಂದಾಗ ಫುಲ್ ಕ್ರೇಜ್ ಇತ್ತು. ಈ ಲಾಸ್ಟ್ ಪರ್ಫಾರ್ಮೆನ್ಸ್ ಆಗಿದ್ದು ಅಭಿಷೇಕ್ ಬಚ್ಚನ್ ಅವ್ರದ್ದು. ನಿಮ್ಮಲ್ಲಿ ಯಾರಾದರೂ ಐಫಾ ಅವಾರ್ಡ್ಸ್ಗೆ ಬಂದಿದ್ರೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ, ನೋಡಿದ್ರಲ್ಲ ಅಬುದಾಬಿನಲ್ಲಿ ಐಫಾ ಅವಾರ್ಡ್ಸ್ ಯಾವ ರೀತಿ ಇತ್ತು ಅಂತ. ಪ್ರತಿಯೊಬ್ಬರು ಗೆಸ್ಟಾಗಿ ಬಂದಿರುವಂಥವ್ರು, ಅಂದರೆ ನಮ್ಮ ಥರ ಆಡಿಯನ್ಸ್ ಆಗಿ ಬಂದಿರೋರು ಕೂಡ ತುಂಬಾ ಗ್ಲಾಮರಸ್ ಆಗಿ ಸೂಟ್ ಹಾಕ್ಕೊಂಡು ಹುಡುಗಿರೆಲ್ಲ ಡ್ರೆಸ್ಅಪ್ ಮಾಡಿಕೊಂಡು ಟಿಪ್ ಟಾಪ್ ಆಗಿ ಬಾಲಿವುಡ್ ಸ್ಟೈಲಲ್ಲೇ ಬಂದಿದ್ದಾರೆ. ಇಷ್ಟೊಂದು ಗ್ರ್ಯಾಂಡಾಗಿ ಇವೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಟೈಮ್ ಆಗಿರೋದು 1 ಗಂಟೆ. ಸಖತ್ ಎಂಟರ್ಟೈನಿಂಗ್ ಆಗಿತ್ತು, ಒಂಚೂರು ಬೇಜಾರು ಆಗಿದ್ದೇ ಇಲ್ಲ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಪೈಸಾ ವಸೂಲ್ ಅಂತ ಅನ್ನಿಸ್ತು. ಹೌ ವಾಸ್ ಇಟ್? ಸಖತ್ತಾಗಿ ಅರೇಂಜ್ ಮಾಡಿದ್ರು. ಸ್ಟೇಜ್, ಅದರದ್ದು ಡೆಕೋರೇಷನ್ನು ಎಲ್ಲ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಬಾಲಿವುಡ್ ನೈಟ್ ಇನ್ ಅಬುದಾಬಿ ನಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್. ಅಂಡ್ ಐ ಹೋಪ್ ಇದೇ ರೀತಿ ನಮ್ಮ ಕನ್ನಡದ ಇಂಡಸ್ಟ್ರಿಯ ಒಂದು ಅವಾರ್ಡ್ ನೈಟ್ಸ್ ಇಲ್ಲಾಗುತ್ತೆ. ಆದಾಗ ನಾವು ಖಂಡಿತವಾಗ್ಲೂ ಹೋಗ್ತೀವಿ, ಅಂಡ್ ನಿಮಗೂ ಕೂಡ ಅದನ್ನು ತೋರಿಸ್ತೀವಿ. ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.
ಬಾಯ್.